ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಶಾರದಾ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜ್ ದೇವಿನಗರ ತಲಪಾಡಿದ ಒಟ್ಟು ಸೇರಿಕೆಡು ಪದವಿ ಪೂರ್ವ ಕಾಲೇಜ್ಲೇನ ರಾಜ್ಯ ಮಟ್ಟದ ಫ್ಲೋರ್ ಬಾಲ್ ಪಂತ ಶಾರದಾ ವಿದ್ಯಾನಿಕೇತನದ ಗೊಬ್ಬುದ ಅಂಗಣುಡು ಅಂಗಾರೆ ಉದಿಪನಾಡ ತಲಪಾಡಿ ದೇವಿನಗರದ ಶಾರದಾ ವಿದ್ಯಾನಿಕೇತನದ ಗೊಬ್ಬುದ ಅಂಗಣುಡು ಅಂಗಾರೆ ಬಯ್ಯಗ್ ಪದವಿ ಪೂರ್ವ ಕಾಲೇಜ್ಲೇನ ರಾಜ್ಯ ಮಟ್ಟದ ಫ್ಲೋರ್ ಬಾಲ್ ಪಂತ ಉದಿಪನಗು ಅಟ್ಟಣೆ ಆದಿತ್ತನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೊಕ್ಕ ಶಾರದಾ ವಿದ್ಯಾನಿಕೇತನದ ಒಟ್ಟು ಸೇರಿಗಡೆ ನಡತಿನ ಪಂತನು ಶಾರದಾ ಸಮೂಹ ಸಂಸ್ಥೆನ ಗುರುಕಾರ್ಯರ ಪ್ರೊಫೆಸರ್ ಎಂಬಿ ಪುರಾಣಿಕೆರು ಉದಿಪನ ಮಲ್ತೆರ ಐಸ್ ಹಾಕಿದ ಒಂದು ವಿಶಿಷ್ಟ ರೂಪನೆ ಫ್ಲೋರ್ ಬಾಲ್ ಗೊಬ್ಬು ಒಂದೊಂಜಿ ಉಳಾಂಗಣ ಗೊಬ್ಬು ಸಾರತ್ತವ್ರ ಮನುತ್ತಾಜ್ ಪೆಟ್ಟು ಸುರುವಾಯಿನ ಫ್ಲೋರ್ ಬಾಲ್ ಪಂತುಡು ಬೆಂಗಳೂರು ಮೈಸೂರು ಚಿಕ್ಕೋಡಿ ಉಡುಪು ಕುಡ್ಲ ಹಾಸನ ಮಂಡ್ಯ ಇಂಚಿತ್ತಿ ಕಡಿಡ್ದ ಪದವಿ ಪೂರ್ವ ಕಾಲೇಜಿದ 14 ಆಂಜೋಕುಲ್ ಬೊಕ್ಕ 14 ಪುಂಜೋಕ್ಲಿನ ಕೂಟ ಪಾಲ್ದಿತ್ತು ನೋಡು ಪಂತ 2 ದಿನ ಅಟ್ಟಣೆ ಆತನ ಆಚಾರ ವಿಚಾರಗಳಲ್ಲಿ ಸಾಂಸ್ಕೃತಿಕವಾಗಿ ಆ ವಿದ್ಯಾರ್ಥಿಗಳು ತಮ್ಮ ಗುಣಗಳನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರಿಯಾಗುವಂತಹ ಯೋಜನೆಗಳನ್ನು ರೂಪಿಸಿ ಅದರಲ್ಲಿ ಹಲವಾರು ರೀತಿಯ ಈ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವಂಥದ್ದು ಮತ್ತು ಹೊಸ ಹೊಸ ನೂತನ ಕ್ರೀಡಾ ಚಟುವಟಿಕೆಗಳನ್ನು ನಮ್ಮ ಈ ಕ್ರೀಡಾ ಸ್ಪರ್ಧೆಗಳಲ್ಲಿ ಅಳವಡಿಸಿ ಆ ಸ್ಪರ್ಧೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಮೂಲಕ ಆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಪ್ರಶಂಸನೀಯ ವಿಚಾರವಾಗಿ ಜನರನ್ನು ಇವತ್ತು ತಲುಪ್ತಾ ಇದೆ. ನಮ್ಮ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಹೇಳಿದರೆ ಪಾಠದ ಜೊತೆ ಆಟವೂ ಅತ್ಯಂತ ಪ್ರಮುಖ ಎನ್ನುವಂಥದ್ದನ್ನು ನಾವು ಒಪ್ಪಬೇಕು. ಕೇವಲ ವಿದ್ಯಾರ್ಥಿಗಳು ರ್ಯಾಂಕ್ ಬಂತು ಒಳ್ಳೆಯ ಅಂಕಗಳನ್ನು ಗಳಿಸಿದರೆ ಮಾತ್ರ ಅವರು ಜೀವನದಲ್ಲಿ ಸಫಲರಾಗ್ತಾರೆ ಅನ್ನತಕ್ಕಂಥ ಯಾವ ಮಾತೂ ಇಲ್ಲ. ಒಬ್ಬ ವ್ಯಕ್ತಿ ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಹೊಂದಿದಾಗ ಮಾತ್ರ ಅವನ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಇವತ್ತಿನ CBS ಶಿಕ್ಷಣ ಕ್ರಮದಲ್ಲಿ